ಹಲೋ ಹಾಯ್. ಈಗ ಸಂಜೆ 6 ಗಂಟೆಗೆ ಸುಮ್ಮನೆ ಕೂತಿದ್ದೆ. ಕೂತು ಕಾಲೆಲ್ಲ ಇರುವೆ ಬರಲಿಕ್ಕೆ ಶುರು ಆಯಿತು. ಇನ್ನೊಂದು ಸ್ವಲ್ಪ ಓಡಾಡು ಅಂತ ಹೇಳಿದರೆ ಇವರೊಂದು ಚಹಾ ಇಟ್ಟು ಕೊಡ್ತೀಯಾ ಅಂತ ಕೇಳ್ತಿದ್ರು. ಹಾಗೆ ಇನ್ನು ಚಹಾ ಮಾಡುವಂತ ಹೋಗ್ತೇನೆ, ಸಕ್ಕರೆ ಖಾಲಿ ಅತ್ತೆ ಮಾರಾಯರೆ ಅಂತ ಹೇಳುವಾಗ ಅವರು ಹೇಳಿದರು ನನಗೆ ಬೆಲ್ಲದ್ದು ಚಹಾ ಆಗ್ಬೋದು ಅಂತೇಳಿ. ಬೆಲ್ಲದ್ದು ಚಹಾ ಇನ್ನು ಬೆಲ್ಲ ನಾನು ಯಾವಾಗಲೂ ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ. ಫ್ರಿಜ್ಜಿಂದ ಎಂದು ಉಂಟಾ ಅಂತ ನೋಡುವ ಅಂತ ಹೇಳಿದರೆ ಒಂದು ಸಣ್ಣ ತುಂಡು ಬೆಲ್ಲ ಉಂಟು. ಅದು ಖಾಲಿ ಬೆಲ್ಲ ಹಾಕಿದರೆ ಒಂಥರ ಸ್ಮೆಲ್ ಬೇರೆ ಬರ್ತದೆ ಅಂತ ಹೇಳಿ ಒಂದು ತುಂಡು ಶುಂಠಿ ಉಂಟು ಅಂತ ನೋಡಿದೆ. ಅದು ಫ್ರಿಜ್ಜಲ್ಲಿ ಇತ್ತು, ಶುಂಠಿ ಇತ್ತು. ಶುಂಠಿ ಮತ್ತು ಬೆಲ್ಲ ಹಾಕಿ ಚಹಾ ಮಾಡುವ ಅಂತ ಹೇಳಿ ಇಲ್ಲಿ ತಟ್ಟೆಗೆ ಒಂದು ಲೋಟೆ ಹಾಲು ಒಯ್ದು ಅದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಚಹಾ ಹುಡಿ ಹಾಕಿದೆ. ಚಹಾ ಹುಡಿ ಹಾಕಿ ಸ್ವಲ್ಪ ಒಂದು ತುಂಡು ಶುಂಠಿಯನ್ನು ಜಜ್ಜಿ ಅದು ತಟ್ಟೆಗೆ ಹಾಕಿದೆ. ಸ್ವಲ್ಪ ಚೆಂದ ಮಾಡಿ ಕುದಿಲಿಕ್ಕೆ ಬಿಟ್ಟೆ. ಇದು ಚೆಂದ ಮಾಡಿ ಕುದಿಬೇಕು. ಇನ್ನು ದೊಡ್ಡ ಉರಿಯಲ್ಲಿ ಇಟ್ಟಿರುವುದರಿಂದ ಇನ್ನು ಸ್ವಲ್ಪ ಅದರದ್ದು ಘಮ ಎಲ್ಲ, ಶುಂಠಿ ಘಮ ಎಲ್ಲ ಬಿಡಬೇಕು ಅದಕ್ಕೆ. ಇನ್ನು ತುಂಬ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಇದು ಇಟ್ಟ ಆವಾಗಲೇ ಕುದಿ ಬರ್ತಾ ಉಂಟು. ಅಂದರೆ ಒಂದು ಲೋಟದಷ್ಟೇ ಹಾಕಿದಲ್ಲ ಹಾಗೆ. ಈಗ ಚೆಂದ ಮಾಡಿ ಅದನ್ನು ಕುದಿಲಿಕ್ಕೆ ಬಿಟ್ಟು ನೋಡಿ, ಈಗ ಹಾಗೆ ಬಿಟ್ಟರೆ ಕೆಳಗೆ ಬಿಡ್ತದೆ. ಅದಕ್ಕೆ ಚಮಚದಲ್ಲಿ ಕಲಡಿಸ್ತಾ ಇದ್ದೇನೆ ನಾನು. ಇದನ್ನು ಸ್ವಲ್ಪ ತುಂಬ ಚೆಂದ ಮಾಡಿ ಸ್ವಲ್ಪ ಹೊತ್ತು ಕುದಿಬೇಕು. ಕುದಿದಾದ್ಮೇಲೆ ನಾನು ಅದಕ್ಕೆ ಒಂದು ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಅದಕ್ಕೆ ಯಾಕೆ ಈಗ ಬೆಲ್ಲ ಹಾಕ್ತಾ ಇದ್ದೇನೆ ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ಬೆಲ್ಲ ಹಾಕಿದರೆ ಹಾಲು ಉಡಿತದೆ. ಹಾಲು ಉಡಿದರೆ ಚಹಾ ಎಲ್ಲ ಹಾಳಾಗ್ತದೆ. ಹಾಗಾಗಿ ಲಾಸ್ಟಿಗೆ ಇಳಿಸುವಕ್ಕೆ 5 ನಿಮಿಷ, ಒಂದು 2-3 ನಿಮಿಷ ಇರುವಾಗ ಬೆಲ್ಲ ಹಾಕಿ ಅದನ್ನು ಇಳಿಸಬೇಕು. ಅದನ್ನು ಮತ್ತೆ ವಾಪಸ್ ಸ್ವಲ್ಪ ಅದು ಬೆಲ್ಲ ಕರಗಿದ ನಂತರ ಇದನ್ನು ಒಂದು ಸ್ಟವ್ ಆಫ್ ಮಾಡಿ ಕಪ್ಪಿಗೆ ಹೊಯ್ಬೇಕು. ಈಗ ನನ್ನದು ಒಂದು ಸ್ಟ್ರಾಂಗ್ ಆದಂಥ ರುಚಿಯಾದಂಥ ಒಂದು ಚಹಾ ರೆಡಿ ಆಯಿತು ನೋಡಿ. ಈ ಸಂಜೆಗೆ ತುಂಬ ಚೆಂದಾಗಿರ್ತದೆ ಈ ರುಚಿಯಾದ ಚಹಾ ಕುಡಿಯುವವರಿಗೆ ಇದೊಂದು ಭಾರಿ ಒಳ್ಳೆ ಒಂದು ಚಹಾದ ರೆಸಿಪಿ. ಕೆಲವರು ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿಯ ಅದರ ಸಿಪ್ಪೆ ಎಲ್ಲ ಹಾಕ್ತಾರೆ. ಬಟ್ ನಮ್ಮವರಿಗೆ ಇದರ ವಾಸನೆ ಅಷ್ಟೊಂದು ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕ್ತಾ ಇಲ್ಲ. ಇದು ಮಸಾಲ ಟೀ ಥರ ಆಗ್ತದೆ. ಬಟ್ ಇದಕ್ಕೆ ಬೇರೆ ಏನು ಮಸಾಲೆಗಳನ್ನು ಹಾಕಿಲ್ಲ ನಾನು. ನೋಡಿ, ರುಚಿಯಾದ ಚಹಾ ರೆಡಿ ಆಯಿತು. ಬಾಯ್.